ಮಹಾನ್ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಂಘಟನೆಯ ಮೂಲಕ ಒಗ್ಗಟ್ಟಾಗಿ ಬೆಳೆಯಿರಿ ಎಂಬ ಸಂದೇಶದಂತೆ ಇಂದು ಉದಯ ಪೂಜಾರಿ ಬಳ್ಳಾಲ್ಬಾಗ್ ನೇತೃತ್ವದ ಸ್ನೇಹಿತರ ಬಳಗವು ಬಿರುವೇರ್ ಕುಡ್ಲ ಎಂಬ ಸಂಸ್ಥೆಯ ಮೂಲಕ ಸಮಾಜದಲ್ಲಿ ಶಕ್ತಿಯುತವಾಗಿ ಬೆಳೆದು ಅಶಕ್ತರಿಗೆ ಬಲ ತುಂಬುವ ಕೆಲಸ ಮಾಡುತ್ತಿದೆ. ಇದರೊಂದಿಗೆ ಸ್ವಸ್ತಿಕ್ ಆರ್ಯ ಅವರು ಕಾರುಣ್ಯ ಸೇತು ಫೌಂಡೇಶನ್ನ ಮೂಲಕ ಜೊತೆಗೂಡಿ ಇದೀಗ ಬಡವರ್ಗದ ನೆರವಿಗೆ ಧಾವಿಸಿರುವುದು ಶ್ಲಾಘನೀಯ ಎಂದು ರಾಜ್ಯದ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಬಿರುವೇರ್ ಕುಡ್ಲ ಹಾಗೂ ನೂತನ ಕಾರುಣ್ಯ ಸೇತು ಫೌಂಡೇಶನ್ ಜಂಟಿಯಾಗಿ ಸುಮಾರು 5 ಲಕ್ಷ ರೂಪಾಯಿ ಮೊತ್ತದ ನೆರವನ್ನು ಹಾಗೂ ಕೃತಕ ಕಾಲು ಜೋಡಣಾ ಸೌಲಭ್ಯವನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯ ಹಸ್ತಾಂತರಿಸಿ ಮಾತನಾಡಿದರು. ಯುವಶಕ್ತಿಗಳು ಉತ್ತಮ ಸಮಾಜಕ್ಕಾಗಿ ಕೈಜೋಡಿಸಿದಾಗ ಎಂತಹ ಕೆಲಸವನ್ನಾದರೂ ಮಾಡಿ ತೋರಿಸಬಹುದು ಎಂಬುದಕ್ಕೆ ಬಿರುವೇರು ಕುಡ್ಲ ಉದಾಹರಣೆಯಾಗಿದೆ. ಇದರೊಂದಿಗೆ ಸ್ವಸ್ತಿಕ್ ಆರ್ಯ ಅವರು ಕೈಜೋಡಿಸಿದ್ದು ಮುಂದಿನ ದಿನಗಳಲ್ಲಿ ಈ ಎರಡೂ ಸಂಘಟನೆಗಳು ಅಶಕ್ತರ ಕಣ್ಣೀರು ಒರೆಸುವ ಕೆಲಸ ಮಾಡಲು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಕ್ತಿ ನೀಡಲಿ ಎಂದರು. ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕಷ್ಟದವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಮಾಡಿದೆ. ಬಿರುವೇರು ಕುಡ್ಲ ಮತ್ತು ಕಾರುಣ್ಯ ಸೇತು ಎರಡೂ ಸಂಸ್ಥೆಗಳು ಸೇರಿ ಮುಂದಿನ ದಿನಗಳಲ್ಲಿ ಇಂತಹ ಆಸಕ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತದೆ. ವಿಶೇಷವಾಗಿ ಇವತ್ತು ಬಿರುವೇರು ಕುಡ್ಲದ ಬಲದೊಂದಿಗೆ ಕಾರುಣ್ಯ ಸೇತು ಸೇರುವುದರಿಂದ ಆರ್ಥಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಶಕ್ತಿ ತುಂಬಿ ಇನ್ನಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಕೊಡುವಲ್ಲಿ ಈ ಎರಡೂ ಸಂಸ್ಥೆಗಳು ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ ಅವರು, ಬೆಳ್ತಂಗಡಿ ಕ್ಷೇತ್ರದ ಹರೀಶ್ ಪುಂಜ ಅವರು, ನಮ್ಮ ಸನ್ಮಾನ್ಯ ಮಿತ್ರ ಆಗಿರ್ತಕ್ಕಂತಹ ಪದ್ಮರಾಜ್ ಅವರು, ಮಮತಾ ಗಟ್ಟಿ ಅವರು ಎಲ್ಲರೂ ನಾವು ಸೇರಿ ಸಾಯಿರಾಮರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಬಿರುವೇರು ಕುಡ್ಲದ ಉದಯರ ನೇತೃತ್ವದಲ್ಲಿ ಈ ಕಾರ್ಯವನ್ನು ಇವತ್ತು ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನಾನು ಬಿರುವೇರು ಕುಡ್ಲದ ಇಡೀ ತಂಡಕ್ಕೆ ಮತ್ತು ಇವತ್ತು ಅದಕ್ಕೆ ಸೇರಿಕೊಂಡಿರ್ತಕ್ಕಂಥ ಕಾರುಣ್ಯ ಸೇತುವಿನ ಆರ್ಯ ಅವರಿಗೂ ಉದಯ ಬಿರುವೇರು ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶುಭಾಶಯಗಳು. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಾತನಾಡಿ, ಬಿರುವೇರು ಕುಡ್ಲ ಸಂಘಟನೆ ಸಮಾಜದ ಶಕ್ತಿಯಾಗಿ ಸ್ಪಂದನ ಸಂಸ್ಥೆಯನ್ನು ಹುಟ್ಟುಹಾಕಿ ಇದರ ಮೂಲಕ ಪ್ರತಿ ತಿಂಗಳು ನೆರವು ಕೊಡುವ ಕಾರ್ಯಕ್ರಮ ಆದರ್ಶಯುತವಾದುದು. ಈ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಲಿ ಎಂದು ಶುಭ ಹಾರೈಸಿದರು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಸಮಾಜ ಸೇವೆ ಮಾಡುವಲ್ಲಿ ಹೆಸರಾಂತ ಒಂದು ತಂಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿರುವೇರು ಕುಡ್ಲದ ಮುಖ್ಯಸ್ಥರಾದಂಥ ಉದಯ ಪೂಜಾರಿ ಮತ್ತು ಅವರ ತಂಡದ ವತಿಯಿಂದ ಹಲವಾರು ವರ್ಷಗಳಿಂದ ಹಲವಾರು ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿ ಸಮಾಜದಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗಳ ಕಣ್ಣೀರು ಒರೆಸುವ ಪ್ರಯತ್ನವನ್ನು ಈ ತಂಡ ಮಾಡ್ತಾಯಿದೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಭಾಳ ಆರೋಗ್ಯದ ಸಮಸ್ಯೆಯಲ್ಲಿರುವಂಥವರಿಗೆ ಮತ್ತು ಮನೆ ಕಟ್ಟಿಸಿಕೊಡುವಂಥ ಕೆಲಸ ಈ ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಡೀ ಸಮಾಜದ ಪರವಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದೇ ರೀತಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಹೆಚ್ಚಿನ ಜನರ ಕಣ್ಣೀರು ಒರೆಸುವ ಪ್ರಯತ್ನ ಇವರಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು. ಶಾಸಕರಾದ ಹರೀಶ್ ಪೂಂಜಾ, ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮೊಕ್ತೇಸರ ಸಾಯಿರಾಮ್, ಕೋಶಾಧಿಕಾರಿ ಪದ್ಮರಾಜ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮಮತಾ ಗಟ್ಟಿ ಶುಭ ಹಾರೈಸಿದರು. ನಾರಾಯಣ ಗುರುಗಳು ಯಾರು ಅಂತ ಕೇಳಿದರೆ ಈ ಒಂದು ಹಿಂದುಳಿದ ವರ್ಗಕ್ಕೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ದಾರಿ ತೋರಿಸಿದಂಥವ್ರು. ಅವರ ಒಂದು ಆದರ್ಶಗಳ ನೆಲೆಯಲ್ಲಿ ಇವತ್ತು ಒಂದು ಸಂಘಟನೆ ಆರಂಭವಾಯಿತು, ಅದು ಬಿರುವೇರು ಕುಡ್ಲ. ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಆ ನಾರಾಯಣ ಗುರುಗಳ ತತ್ವ ಸಂದೇಶಗಳಂತೆ ಜಾತಿ ಮತಗಳನ್ನು ಮೀರಿ ಸಂಕಷ್ಟದಲ್ಲಿರುವವರ ಕಣ್ಣೊರೆಸುವಂಥ ಕೆಲಸವನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಉದಯ ಪೂಜಾರಿ ಅವರ ನೇತೃತ್ವದ ಬಿರುವೇರು ಕುಡ್ಲ ಮತ್ತು ಅವರ ತಂಡದವರು ಮಾಡ್ತಿರುವಂಥದ್ದು. ಬಹುಶಃ ಇವತ್ತು ನಾನು ಬಹಳ ಸಂತೋಷವಾಗಿ ಹೇಳ್ತಿದ್ದೇನೆ, ರೋಮಾಂಚನವಾಗಿ ನಾನು ಹೇಳ್ತಾ ಇದ್ದೇನೆ. ಒಳಗಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ನಾವು ಇವತ್ತು ಅವರ ಅವರಲ್ಲಿ ಪ್ರತಿಷ್ಠೆ ಆಗಿದೆ. ಅವರಿಗೆ ಇವತ್ತು ಬಹಳಷ್ಟು ಸಂತೋಷ ಆಗಿರ್ಬೋದು, ನೆಮ್ಮದಿ ತಂದಿರ್ಬೋದು ಅನ್ನುವಂಥದ್ದು. ಅವರಿಗೆ ಸಹಾಯಧನವನ್ನು ನೀಡುವಂತಹ ಕಾರ್ಯ ಶ್ಲಾಘನೀಯ. ಸುಮಾರು 6-7 ವರ್ಷಗಳಿಂದ ಸುಮಾರು ಕೋಟಿ ಕೂಡ ಮಿಗಿಲಾಗಿ ಇವತ್ತು ಸಹಾಯಧನವನ್ನು ನೀಡಿದ್ದಾರೆ. ಅಂಥವರ ಯೋಜನತೆಯ ಕಾರ್ಯವನ್ನು ನಾವೆಲ್ಲರೂ ಕೂಡ ಮೆಚ್ಚುತ್ತೇವೆ. ನಾವು ದೇವರಿಗೆ
ಪೂಜೆ ಮಾಡಿದ್ದಕ್ಕಿಂತಲೂ ಕೂಡ ಇದು ಮಿಗಿಲು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಜವಾದ ಪೂಜೆ ಅಂತ ಹೇಳಿದರೆ ಇದೆ. ನಾವು ಯಾವತ್ತೂ ಕೂಡ ನಮ್ಮ ಹಿಂದೆ ಯಾರು ಅಸಹಾಯಕರಿದ್ದಾರೆ, ನಮ್ಮಿಂದ ಯಾರು ಕೆಳಗಿನವರಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವರನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಹೋಗುವುದೇ ಅದೇ ದೊಡ್ಡ ಕಾರ್ಯ, ದೊಡ್ಡ ಪೂಜಾ ಕಾರ್ಯ. ಹಾಗಾಗಿ ಉದಯ ಪೂಜಾರಿಯವರ ನೇತೃತ್ವದ ತಂಡ ಮಾಡುವಂತಹ ಈ ಕಾರ್ಯ ನಿಜವಾಗಿ ಕೂಡ ದೇವರು ಕೂಡ ಇದಕ್ಕೆ ಅವರಿಗೆ ಆಶೀರ್ವಾದ ಅವರ ತಂಡಕ್ಕೆ ಸದಾ ಇದೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳೋ ಮುಖಾಂತರ. ಹಾಗೆ ಇನ್ನೊಬ್ಬರು ಯುವಕ ಆರ್ಯ ಎನ್ನುವ ಅವರು ತನ್ನ ಹುಟ್ಟುಹಬ್ಬದ ದಿನವನ್ನು ಕೂಡ 5 ಲಕ್ಷ ದೇಣಿಗೆಯಾಗಿ ಅಸಹಾಯಕರಿಗೆ ನೀಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ನಿಖಲ ಹಿರಿಯಕ್ಲ ಮಾತೆರನ ಆಶೀರ್ವಾದ ಪಡು, ನಿಖಲ ಮಾತೆರ ಸಮಾಜದ ಅನ್ಯ ಧರ್ಮ ಮಾತೆರನ ಪ್ರೀತಿ ವಿಶ್ವಾಸ ಸಹಕಾರ ಆಶೀರ್ವಾದ ಈ ಬಿರುವೆರ ಕುಡ್ಲದ ಬಿತ್ತು ಪಡೆ ಬಂದು ಈ ಸಂಸದ ಪುದರ್ ಈ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯತ್ತೆ ಭಾರತ ದೇಶತ್ತೆ ವಿದೇಶದ ಮೂಲೆ ಮೂಲೆ ಇಡ್ಲ ಈ ಬಿರುವೆರ ಕುಟದ ಪುದರ್ ಉಂಟಾಡೆ ನಿಕ್ಲೆಗ ಕುಡಾತ್ ಎಡ್ಡೆ ಕೆಲಸವನ್ನು ಮಲ್ಪುಣ ಸಮಾಜ ಸೇವೆ ಮಲ್ಪುಣ ಶಕ್ತಿನೇ ಆ ಪರಮಾತ್ಮೆ ಗೋಕಾರಂತೆ ನಿಕ್ಲೆ ಮಿತ್ತು ಕೊರಡೆ ಆ ನಾರಾಯಣ ಗುರುಕುಲ್ನ ಪರಿಪೂರ್ಣ ಆಶೀರ್ವಾದ ನಿಕ್ಲ ತರಮೆತ್ತು ಅಂತಾಡೆ ಬಿರುವೆರ ಕುಡ್ಲದ ಅಂಚನೆ ಉದಯ ಪೂಜಾರಲ್ಲ ದುಂಬದ ಜೀವನ ಹೋಗ್ಲ ಆ ಪರಮಾತ್ಮೆ ಈ ಕುದುರೆ ಕ್ಷೇತ್ರ ನಂದಾದೀಪ ಬೆಳಗೊಂದುಂಡ ಅಂಚೆ ನಿಖಲ ಸಂಸ್ಥೆಯಲ್ಲ ಈ ನಂದಾದೀಪ ಬೆಳಗ್ಗೆ ನಿಖಲ ಸಂಸ್ಥೆಯಲ್ಲ ಆ ದೇವರ ಬೆಳಗೋಡು ಬನ್ನದೆ. ಸಹನಾ ಕುಂದರ್ ಸೂಡಾ ಅವರು ಬಿರುವೇರು ಕುಡ್ಲ ಬೆಳೆದು ಬಂದ ಬಗ್ಗೆ ವಿವರಿಸಿ, ಈ 2 ಸಂಘಟನೆಗಳು ಮತ್ತಷ್ಟು ಪರಿಣಾಮಕಾರಿಯಾಗಿ ಸಮಾಜ ಸೇವೆ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭ ಬಿರುವೇರು ಕುಡ್ಲ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಬಾಗ್, ಕಾರುಣ್ಯ ಸೇತು ಫೌಂಡೇಶನ್ ಸ್ಥಾಪಕರಾದ ಸ್ವಸ್ತಿಕ್ ಆರ್ಯ, ಬಿರುವೇರು ಕುಡ್ಲ ಅಧ್ಯಕ್ಷ ರಾಕೇಶ್ ಪೂಜಾರಿ, ಜಿತೇಶ್ ಜೈನ್, ದರ್ಶನ್ ಜೈನ್, ಬೋಳೂರು ಮೊಖವೀರ ಸಭಾ ಅಧ್ಯಕ್ಷ ಯಶವಂತ್ ಮೆಂಡನ್ ಬೋಳೂರು, ಪ್ರವೀಣ್ ಬಗಂಬಿಲ, ಬಿಜೆಪಿ ಮುಖಂಡರಾದ ವಸಂತ್ ಜೆ ಪೂಜಾರಿ, ಲತೀಶ್ ಪೂಜಾರಿ ಬಲ್ಲಾಳ್ಬಾಗ್, ಪ್ರಮೋದ್ ಬಲ್ಲಾಳ್ಬಾಗ್, ರೇನಿತ್ ರಾಜ್, ರಾಕೇಶ್ ಚಿಲಿಂಬಿ, ಲೋಹಿತ್ ಗಟ್ಟಿ, ಧನ್ರಾಜ್ ಪೂಜಾರಿ ಚಿಲಿಂಬಿ, ರಾಮ್ ಎಕ್ಕೂರು, ಮನೋಜ್ ಶೆಟ್ಟಿ, ದಿನಿಲ್, ಅಶ್ವಿನ್ ಪೂಜಾರಿ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು, ಹಿತೈಷಿಗಳು, ಪ್ರೋತ್ಸಾಹಕರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.